ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಭೀಮಾ ಜ್ಯುವೆಲರ್ಸ್ ನಂಬರ್ 110B ಮಾರುತಿ ವೀತಿಕಾ ಚಿತ್ರರಂಜನ್ ಸರ್ಕಲ್ ಉಡುಪಿ. ಷರತ್ತುಗಳು ಮತ್ತು ನಿಬಂಧನೆಗಳು ಅನ್ವಯ. ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯೋರ್ ಹಾರ್ಟ್. ಸಹ ಪ್ರಾಯೋಜಕರು ಡಬಲ್ ಆನೆ ಬ್ರ್ಯಾಂಡ್ ರೈಸ್ ಅನ್ನು ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಇಂದೇ ಕೇಳಿ ಪಡೆಯಿರಿ. ಎಸ್ಸಿಡಿಸಿಸಿ ಬ್ಯಾಂಕ್, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು. ಕೀರ್ತಿ ಸ್ಪೆಷಲ್ ಚಹಾ, ಉತ್ತರ ಕರ್ನಾಟಕದ ಖಡಕ್ ಚಹಾ, ಪ್ರತಿ ಗುಟುಕಿನಲ್ಲೂ ರಸಸ್ವಾದ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ತೆಲಿಕೆದಾರ ಶ್ರೀಮಂಗಳಾಂಬೆಯೀರು ಇಲ್ಲೆಡೆಗು ಬರಡು ಒಲಿದು. ನಮಸ್ಕಾರ ಆತ್ಮೀಯರೇ, ನಮ್ಮ ಟಿವಿಯ ದೇಶ ವಿದೇಶಗಳ ಕೋಟ್ಯಾಂತರ ವೀಕ್ಷಕರಿಗೆ ಮಂಗಳೂರಿನ ಪುರಾಣ ಇತಿಹಾಸ ಪ್ರಸಿದ್ಧ ಶ್ರೀ ಮಂಗಳಾದೇವಿ ದೇವಸ್ಥಾನದಿಂದ ನವರಾತ್ರಿಯ ಮೊದಲ ದಿನ ನಾವು ವಿಶೇಷ ಕಾರ್ಯಕ್ರಮದಲ್ಲಿ ತಮಗೆ ಶುಭಾಶಯ ಅರ್ಪಣೆ ಮಾಡ್ತಾ ಇದ್ದೇವೆ. ಅನೇಕ ಸಹಸ್ರಮಾನಗಳ ಪೌರಾಣಿಕ ಇತಿಹಾಸ, ಅದರ ಜೊತೆಗೆ ಆಧುನಿಕ ಇತಿಹಾಸದ ಸಹಸ್ರ ವರ್ಷಗಳು ಇದು ಮಂಗಳಾದೇವಿ ದೇವಸ್ಥಾನದ ವಿಶೇಷ. ಮಂಗಳಾಂಬಿಕೆಯ ಸನ್ನಿಧಿ, ಇಲ್ಲಿ ಶಿವ ಪಾರ್ವತಿ ಜೊತೆಯಾಗಿರ್ತಾರೆ. ಹಾಗೆ ಲಿಂಗ ಸ್ವರೂಪದಲ್ಲಿ ದೇವಿ ಇರುವಂಥ ಏಕೈಕ ಕ್ಷೇತ್ರ ನಮ್ಮ ಮಂಗಳಾದೇವಿ ಕ್ಷೇತ್ರ. ಜೊತೆಗೆ ದಾರಾಪಾತ್ರೆ ಅಂದರೆ ಪರಶುರಾಮ ನಿರ್ಮಾಣದ ಈ ಕ್ಷೇತ್ರ ಮುಂದೆ ಕ್ರಿಸ್ತ ಶಕ 968ರಲ್ಲಿ ಆಳುಪ ಅರಸ ರಾಜ ಕುಂದವರ್ಮ ಅವರಿಂದ ನವೀಕರಣಗೊಂಡಿತು. ಸಿಂಗರದ ಸಿರಿದೇವಿ ಮಂಗಳಾಂಬಿಕೆ ಮನಸ್ಸು ದಾಸಿ ನುಂಜಿ ಪನ್ಪೆದೀದು ಕಾಣಿಕೆ. ಸಿಂಗರದ ಸಿರಿದೇವಿ ಮಂಗಳಾಂಬಿಕೆ ಮನಸ್ಸು ದಾಸಿ ನುಂಜಿ ಪನ್ಪೆದೀದು ಕಾಣಿಕೆ. ಓಂ ಜಯದೇವಿ ನಮಸ್ತುಭ್ಯಂ ಜಯ ಭಕ್ತವರಪ್ರದೆ ಜಯ ಶಂಕರ ವಾಮಾಂಗಿ ಮಂಗಳೇ ಸರ್ವಮಂಗಳೇ. ದಸರಾ ಸಂಭ್ರಮದಲ್ಲಿರುವ ಶ್ರೀ ಮಂಗಳಾದೇವಿಯ ಪದ ಕಮಲಗಳಿಗೆ ಶಿರಬಾಗುತ್ತಾ ಲೋಕದೆಲ್ಲೆಡೆ ಆಕೆ ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ಕರುಣಿಸಲಿ ಎಂದು ಮನದುಂಬಿ ಪ್ರಾರ್ಥಿಸೋಣ. ಮಂಗಳೂರು ಮಂಗಳಾದೇವಿ ನೆಲೆ ನಿಂತ ಊರು. ಶ್ರೀಮಾತೆಯಿಂದಲೇ ಮಂಗಳೂರು ಹೆಚ್ಚು ಪ್ರಸಿದ್ಧಿ. ಕಡಲ ತಡಿಯಲ್ಲಿರುವ ಸುಂದರ ಪ್ರಕೃತಿ ರಮಣೀಯತೆಯಿಂದ ಕೂಡಿದ ಮಂಗಳಾದೇವಿಯ ಪರಿಸರ ಅತ್ಯಂತ ಮನಮೋಹಕ. ಮಂಗಳಾದೇವಿಯ ಕೃಪೆಯಿಂದ ಈ ಕ್ಷೇತ್ರಕ್ಕೆ ಭೇಟಿ ನೀಡುವ ಭಕ್ತಾದಿಗಳ ಮನೋಭಿಲಾಷೆಗಳು ಈಡೇರುವುದು ಖಂಡಿತ. ಇನ್ನು ಮುಂದಿನ ಕೆಲವೇ ದಿವಸಗಳಲ್ಲಿ ತಾಯಿ ಮಂಗಳಾಂಬಿಕೆಯ ಹೆಸರಿನಲ್ಲಿ ಒಂದು ಬಹಳ ದೊಡ್ಡದಾದ ಯಾತ್ರಿ ನಿವಾಸ, 3 ಕೋಟಿ ರೂಪಾಯಿಯ ಯಾತ್ರಿ ನಿವಾಸವನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸ ಕಾರ್ಯಗಳು ಆಗಬೇಕು. ಅದಕ್ಕಾಗಿ ಈಗಾಗಲೇ ಸರ್ಕಾರದ ವತಿಯಿಂದ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂಥ ಆ ಜಾಗವನ್ನು ಕೂಡ ಇವತ್ತು ಮುಜರಾಯಿ ಇಲಾಖೆ ಮುಖಾಂತರ ತಾಯಿ ಮಂಗಳಾಂಬಿಕೆಯ ಅಧೀನದಲ್ಲಿ ಕೊಟ್ಟಂಥ ಜಾಗವನ್ನು ಈಗಾಗಲೇ ಕೊಡಲಾಗಿದೆ. ಏಳು ಲೋಕ ಕಾಪುನಂಚಿ ದೇವೀರಮ್ಮ, 7 ಜನ್ಮ ಯಾವ ಎಂಕ್ ಇರೆನ ಸೇವೆಗಮ್ಮ. 7 ಲೋಕ ಕಾಪುನಂಚಿ ದೇವೀರಮ್ಮ, 7 ಜನ್ಮ ಯಾವ ಎಂಕ್ ಇರೆನ ಸೇವೆಗಮ್ಮ. 7 ಕೈಟಲ ಮೆರಪರಿಗೆ 7 ಕಡೆಟಲ ಉಲ್ಲರಿಗೆ.
ಏಳೇಳು ಜನ್ಮದಲ ಪಾಪದ ಲೇಪನು ಕಳೆಪರಿಗೆ ಏಳು ಲೋಕ ಕಾಪು ನಂಚಿ ದೇವೀರಮ್ಮ ಏಳು ಜನ್ಮ ಯಾವ ಎಂಕ್ ಇರೆನ ಸೇವೆಗಮ್ಮ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳಾಗಿ ಈ ಹಿಂದೆ ಇದ್ದಂಥ ಯಡಿಯೂರಪ್ಪನವರು 50 ಲಕ್ಷ ರೂಪಾಯಿ ಕೊಟ್ಟಿದ್ದು, ಮೊನ್ನೆ ಬಸವರಾಜ ಬೊಮ್ಮಾಯಿಯವರು ಕೂಡ 50 ಲಕ್ಷ ಕೊಟ್ಟು ಈ ಯಾತ್ರಿ ನಿವಾಸಕ್ಕೆ 1 ಕೋಟಿ ರೂಪಾಯಿ ಸರ್ಕಾರದಿಂದ ಕೊಡುವಂಥ ವಿಚಾರವಾಗಿದೆ, ವಿಶೇಷವಾಗಿದೆ. ಇದು ನಮ್ಮ ಮಂಗಳೂರಿನ ಎಲ್ಲ ಭಾಗ್ಯ. ಹಾಗಾಗಿ ಅಮರನಾಥ ಹೆಗಡೆಯವರು ಯಾತ್ರಿ ನಿವಾಸವನ್ನು ಯಶಸ್ವಿಯಾಗಿ ಅವರ ನೇತೃತ್ವದಲ್ಲಿ ಆಗಬೇಕು. ಯಾತ್ರಿಗಳು ಬಂದು ಅದರಲ್ಲಿ ಉಳ್ಕೊಳ್ಬೇಕು, ತಾಯಿ ಮಂಗಳಾಂಬಿಕೆ ಸೇವೆ ಮಾಡಬೇಕು. ವರಬಲನು ಪಡೆಬಂದು ರಕ್ಕಸೆ ಅಂಡ ಸುರೆತಾನು ಸರ್ವೆರೆಗ್ ಕಡು ಕಷ್ಟ ಕೊರುನಗ ಗರುವಡು ಮೆರೆ ಬಂದು ವರಬಲನು ಪಡೆಬಂದು ರಕ್ಕಸೆ ಅಂಡ ಸುರೆತಾನು ಸರ್ವೆರೆಗ್ ಕಡು ಕಷ್ಟ ಕೊರುನಗ ಗರುವಡು ಮೆರೆ ಬಂದು ಸುರಮುನಿ ವರ್ಗದ ದೂರು ಕೇಂಡಿದು ಕೊರಿಯರ ಬಯೋನ ಕುಲೆಗ್ ಈರು ಸುರಮುನಿ ವರ್ಗದ ದೂರು ಕೇಂಡಿದು ಕೊರಿಯರ ಬಯೋನ ಕುಲೆಗ್ ಈರು ತುರುಳ ನಾಯನ ಸಂಹಾರ ಮಲ್ತರು ಇರಶಕ್ತಿಗೆ ಸಾಟಿಲ ಏರು. ಜಾತ್ರೆಗಳು ನಡೆಯುವಾಗ ಮೊದಲಾಗಿ ಕದ್ರಿಯ ಯೋಗಿ ಮಹಾರಾಜರು ಸೀರೆಯನ್ನು ಒಪ್ಪಿಸುವಂಥ ಸಂಪ್ರದಾಯ ಕೂಡ ಇಲ್ಲಿನ ವಿಶೇಷ. ಮಂಗಳೂರಿನ ಶ್ರೀ ಮಂಗಳಾಂಬಿಕೆಯ ಸನ್ನಿಧಿಯಲ್ಲಿ ಸ್ವಯಂವರ ಪಾರ್ವತಿ ಎಂಬುದಾಗಿ ವಿಶೇಷ ಪೂಜೆ. ಈಗ ಭಕ್ತರಿಗಾಗಿ ಇನ್ನು ಮುಂದೆ ಯಾತ್ರಿ ನಿವಾಸದ ನಿರ್ಮಾಣ ಕೂಡ ನಡೆಯಲಿದೆ. ಇಲ್ಲಿಯ ವಾಸ್ತು ಮತ್ತು ಇಲ್ಲಿಯ ಸೌಂದರ್ಯ, ಪರಂಪರೆಗೆ ಅನುಗುಣವಾಗಿ ಇಲ್ಲಿ ಆಗಾಗ ನಡೆದಂಥ ನವೀಕರಣ, ಅದರ ಜೊತೆಗೆ ಇಲ್ಲಿ ಒಳಭಾಗದಲ್ಲಿರುವಂಥ ಕುಂದವರ್ಮನ ಕಾಲದ ಶಿಲಾಶಾಸನ, ಇದೆಲ್ಲವೂ ಕೂಡ ಅಭೂತಪೂರ್ವವಾದಂಥ ಸನ್ನಿವೇಶ. ಈ ಬಾರಿ ದೇವಿಗೆ ಚಿನ್ನದ ಪಾದುಕೆಗಳು, ಉತ್ಸವ ಮೂರ್ತಿಗೆ ಚಿನ್ನದ ಹೊದಿಕೆ, ಅದೇ ರೀತಿ ಇಲ್ಲಿರುವಂಥ ನಾಗದೇವರಿಗೆ ರಜತ ಮುಖವಾಡ, ಜೊತೆಗೆ ಬೆಳ್ಳಿಯ ಅನೇಕ ಕುಸುರಿ ಕೆಲಸಗಳನ್ನು ಆಡಳಿತ ಮುಕ್ತೇಸರ ಪಳ್ಳಿ ರಮನಾಥ ಹೆಗಡೆ ಅವರ ನೇತೃತ್ವದಲ್ಲಿ ಭಕ್ತಾಭಿಮಾನಿಗಳು ಅರ್ಪಿಸಿದ್ದಾರೆ. ಸುಮಾರು 1,25,00,000 ರೂಪಾಯಿಗಳ ಯೋಜನೆಯಲ್ಲಿ ನಡೆದಿದೆ. ಬೋಳಾರ ಮಹತೋಭಾರ ಶ್ರೀ ಮಂಗಳಾದೇವಿ ದೇವಸ್ಥಾನದಲ್ಲಿ ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 6ರವರೆಗೆ ನವರಾತ್ರಿ ಮಹೋತ್ಸವವು ಊರ ಪರವೂರ ಭಕ್ತರ ಸಮೂಹದೊಂದಿಗೆ ವಿಜೃಂಭಣೆಯಿಂದ ನಡೆಯುವುದನ್ನು ನಾವು ಕಾಣಬಹುದಾಗಿದೆ. ಮಹತೋಭಾರ ಶ್ರೀ ಮಂಗಳಾದೇವಿ ದೇವಸ್ಥಾನದಲ್ಲಿ ವರ್ಷಂಪ್ರತಿ ನಡೆಯತಕ್ಕಂತಹ ಶೌರನ್ನವರಾತ್ರಿ ಪೂಜೆ ಆಶ್ವಯುಜ ಶುದ್ಧ ಪಾಡ್ಯದಿಂದ ವಿಜಯದಶಮಿ ತನಕ ನವರಾತ್ರಿ ಮಹೋತ್ಸವಗಳು ನಡೆಯುತ್ತದೆ. ವಿಶೇಷವಾಗಿ ಇವತ್ತಿನ ದಿವಸ ಮಹಾಗಣಪತಿ ಮಹಾತಾಯಿಯ ಪ್ರಾರ್ಥನೆಯೊಂದಿಗೆ ನವರಾತ್ರಿ ಉತ್ಸವ ಪ್ರಾರಂಭ. ಆದರೂ ಇವತ್ತೊಂದು ವಿಶೇಷವಾದಂಥ ಪರ್ವಕಾಲ ಅಂದರೆ ಮಹಾತಾಯಿಗೆ ಬಲಿಮೂರ್ತಿಯ ಉತ್ಸವದ ಪ್ರಭಾವಳೆಯನ್ನು, ಚಿನ್ನದ ಅಟ್ಟೆ ಪ್ರಭಾವಳೆ ಹಾಗೂ ದೇವಿಯ ಅಲಂಕಾರಕ್ಕೆ ಚಿನ್ನದ ಪಾದುಕೆಯನ್ನು ಭಕ್ತಾದಿಗಳಿಂದ ಆಡಳಿತ ವರ್ಗ, ಭಕ್ತಾದಿಗಳು, ಅರ್ಚಕ ಎಲ್ಲ ಸಮಸ್ತ ಭಕ್ತಾದಿಗಳು ಸೇರಿ ಮಹಾತಾಯಿಗೆ ಅರ್ಪಣೆ ಮಾಡುವಂಥ ಸಂಕಲ್ಪ ಮಾಡಿದ ಪ್ರಕಾರ ಪ್ರಾರ್ಥನೆ ಮುಗಿದ ಬಳಿಕ ಅದನ್ನೆಲ್ಲ ದೇವಿಗೆ ಅರ್ಪಣೆ ಮಾಡಿದ್ದೇವೆ. ಈ ಅರ್ಪಣೆ ಆಗಿ ದೇವರ ಪೂಜಾ ಕೈಂಕರ್ಯಗಳು ನಡೆಯುತ್ತಾ ಇದೆ. ಇನ್ನು ದೇವರಿಗೆ ಅಭಿಷೇಕ, ನವಕಕಲಶಾಭಿಷೇಕ, ಅಲಂಕಾರ, ಹಾಗೆ ಮಧ್ಯಾಹ್ನ ಮಹಾಪೂಜೆ, ಸಾಯಂಕಾಲ 4 ಗಂಟೆಯಿಂದ ಸೇವಾರ್ಥಿಗಳಿಂದ ಎಲ್ಲ ಸೇವಾ ಪೂಜೆಗಳು, ರಾತ್ರಿ ಸಾಧಾರಣ 10ರಿಂದ 10ವರೆಗೆ ಮಹಾಪೂಜೆಗಳು ನಡೆಯುತ್ತದೆ. ಒಂದೊಂದು ದಿವಸ ಒಂದೊಂದು ಅಲಂಕಾರ. ದುರ್ಗಾ, ಆರ್ಯ, ಭಗವತಿ, ಕುಮಾರಿ, ಅಂಬಿಕೆ, ಮಹಿಷಮರ್ದಿನಿ, ಚಂಡಿಕೆ, ಸರಸ್ವತಿ, ವಾಗೀಶ್ವರಿ ಎಂಬಂಥ 9 ಹೆಸರುಗಳಿಂದ ದೇವಿಯನ್ನು ಪೂಜೆ ಮಾಡುವಂಥ ಪದ್ಧತಿಗಳು. ದುರ್ಗೆಗೆ ದುರ್ಗಾ ಅಲಂಕಾರ, ದುರ್ಗಾ, ಆರ್ಯ, ಭಗವತಿ, ಕೌಮಾರಿ, ಅಂಬಿಕೆ, ಮಹಿಷಮರ್ದಿನಿ, ಚಂಡಿಕೆ, ಹಾಗೆ ಸರಸ್ವತಿ, ವಾಗೀಶ್ವರಿ ಎಂಬಂಥ
ನಾಮಧೇಯದಿಂದ ದೇವರಿಗೆ ಒಂದೊಂದು ವಿಧವಾದಂಥ ಅಲಂಕಾರವನ್ನು ಮಾಡಲಾಗ್ತದೆ. ಹೀಗೆ ದೇವರ ಉತ್ಸವಾದಿಗಳು ಪ್ರತಿದಿನ ನಡೆಯುತ್ತದೆ. ಭಕ್ತಾದಿಗಳಿಗೆ ಮಧ್ಯಾಹ್ನ ಮಹಾಪೂಜೆ ಹಾಗೆ ಅನ್ನಸಂತರ್ಪಣೆ ನಡೆಯುತ್ತದೆ. ಹಾಗೆ ದೇವರ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಮೂಲಾ ನಕ್ಷತ್ರ ದಿವಸ ರಾತ್ರಿಯ ಹೊತ್ತಿಗೆ ಅಂಕುರಾರೋಪಣವಾಗಿ ಉತ್ಸವ ಪ್ರಾರಂಭವಾಗ್ತದೆ. ಉತ್ಸವ ಆಗಿ ದೇವರ ಉತ್ಸವಗಳು ನಡೀತದೆ. ಮಹಾನವಮಿಯ ದಿವಸ ದೇವಸ್ಥಾನದ ವತಿಯಿಂದ ಚಂಡಿಕಾಯಾಗ, ಹಾಗೆ ರಾತ್ರಿಗೆ ಉತ್ಸವಾದಿಗಳು, ದೊಡ್ಡ ರಂಗಪೂಜಾ ಉತ್ಸವ, ರಥೋತ್ಸವ, ಸಣ್ಣ ರಥೋತ್ಸವ, ಹೀಗೆ ಪೂಜಾ ಕೈಂಕರ್ಯ ಎಲ್ಲ ಸಮಾಪ್ತಿಯೊಂದಿಗೆ ವಿಜಯದಶಮಿಯ ದಿವಸ ವಿಜಯೋತ್ಸವ ಅಂದರೆ ಬೆಳಗಿನ ಹೊತ್ತಿಗೆ ಕಲಶಾಭಿಷೇಕ, ಪೂಜೆ, ಅಲಂಕಾರವೆಲ್ಲ ಆಗಿ 9 ಗಂಟೆಗೆ ದೇವರ ಅಲಂಕಾರವನ್ನು ಸಮಾಪ್ತನೆ ಮಾಡಿಕೊಂಡು ದೇವರ ದರ್ಶನ ಆಗಿ ದೇವರ ಸಾನ್ನಿಧ್ಯದ ಎದುರುಗಡೆ ಇರುವಂಥ ಅಶ್ವತ್ಥಗಟ್ಟೆಯಿಂದ ಕೊರಳು ತರುವಂತಹದ್ದು ತೆನೆಯನ್ನು ಪೂಜೆ ಮಾಡಿ, ಅಂದರೆ ಧಾನ್ಯಲಕ್ಷ್ಮಿ ಪೂಜೆಯನ್ನು ಮಾಡಿಕೊಂಡು ವೈಭವಯುಕ್ತವಾಗಿ ಮೆರವಣಿಗೆಯಲ್ಲಿ ದೇವರ ರಾಜಾಂಗಣದಲ್ಲಿ ಮೆರವಣಿಗೆ ಮಾಡಿಕೊಂಡು ದೇವರ ಗರ್ಭಗೃಹಕ್ಕೆ ತಂದು ಅದನ್ನು ಪೂಜೆ ಮಾಡಿ ಭಕ್ತಾದಿಗಳಿಗೆ ಪ್ರಸಾದವನ್ನು ಹಂಚೋಣ. ಸಿಂಗರ ಮಲ್ಪುಲೆ ಸಿಂಗರನು ಮುತ್ತೇಸಿ ಪೊಂಜೋಲು ಸಿಂಗರ ಸಾಲೆ ಮಂಗಳಾಂಬಿಕೆನು ಮಸ್ತು ಉಲ್ಲಾಸಳು. ಸಿಂಗರ ಮಲ್ಪುಲೆ ಸಿಂಗರನು ಮುತ್ತೇಸಿ ಪೊಂಜೋಲು ಸಿಂಗರ ಸಾಲೆ ಮಂಗಳಾಂಬಿಕೆನು ಮಸ್ತು ಉಲ್ಲಾಸಳು. ಶ್ರೀಗಂಧ ಚಂದನ ಅರಿತೆದು ಪೂಜೆಲೆ ಮಡಿ ನೀರಿಡು ಮೀ ಪಾದ ಧರಿಸಿರೆ ಗಟ್ಟಿ ಸೊಂಟದ ಪಟ್ಟಿ ಕನಮೆ ಅಪ್ಪೆಗು ಪಾಡುಗ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಮಲ್ಪುಲೆ ಸಿಂಗರನು ಮುತ್ತೈಸಿ ಪೊಂಜೋಲು ಸಿಂಗರ ಸಾಲೆ ಮಂಗಳಾಂಬಿಕೆನು ಮಸ್ತು ಉಲ್ಲಾಸಳು. ಸಿಂಗರ ಸಾಲೆ ಮಂಗಳಾಂಬಿಕೆನು ಮಸ್ತು ಉಲ್ಲಾಸಳು. ಬ್ರಹ್ಮಶ್ರೀ ಉಚ್ಚಿಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಸರರಾದ ಪಿ ರಮಾನಾಥ ಹೆಗ್ಡೆ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರದಲ್ಲಿ ನವರಾತ್ರಿ ಸಂಭ್ರಮ ನಡೆಯುತ್ತಿದೆ. 12ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ದೇವಿ ಅಭಯವಾಕ್ಯವನ್ನು ಕೊಟ್ಟಿದ್ದಾರೆ. ಸರ್ವಾಭಾದ ವಿನಿರ್ಮುಕ್ತೋ ಧನಧಾನ್ಯ ಸಮನ್ವಿತ ಮನುಷ್ಯೋ ಮತ್ಪ್ರಸಾದೇನ ಭವಿಷ್ಯತಿ ನ ಸಂಶಯ. ಯಾರು ಕೂಡ ಸಂಶಯ ಪಡೋದು ಬೇಡ ಅಂತ. ಅವಳನ್ನು ನಿರಂತರವಾಗಿ ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಬೇಕಾದಂಥ ಸಂಪತ್ತೊಂದು. ಯಾಕಂದರೆ ಅದಕ್ಕೆ ಉದಾಹರಣೆಯ ರೂಪವಾಗಿ ಸುರತ ಮಹಾರಾಜನನ್ನು ತೋರಿಸಿಕೊಂಡು ರಾಜಪ್ರಶ್ನ ಅಂತ ಸುರತನಿಗೆ ಎಲ್ಲವನ್ನು ಕಳ್ಕೊಂಡು ತಾಯಿಯಲ್ಲಿ ಶರಣಾಗತಿ ಆದಾಗ ಅವರಿಗೆ ಬೇಕಾದಂಥ ರಾಜ್ಯವನ್ನು ಮುಂದಕ್ಕೆ ಸಾವರ್ಣಿ ಪದವಿಯನ್ನು ಕೂಡ ಕೊಡ್ತಾನೆ. ನನಗೆ ಏನೂ ಬೇಡ, ಎಲ್ಲರೂ ನನಗೆ ಬೇಡ, ನನಗೆ ಮೋಕ್ಷವನ್ನು ಇನ್ನು ಪಾದಾರವಿಂದದ ಒಂದು ಗತಿಯನ್ನು ಕೊಡುವಂತ ಕೇಳುವಾಗ ಆ ವೈಶನಿಗೆ ಕೂಡ ಮೋಕ್ಷವನ್ನು ಆ ಮಹಾದೇವ ಅನುಗ್ರಹ ಮಾಡ್ತಾಳೆ. ತೇನ ವಿನ ತೃಣವಿ ನಚರತಿ ಅಂತ ಹೇಳುವಂಥದ್ದು. ಅವಳ ಒಂದು ಸಂಕಲ್ಪ ಇಲ್ಲದೆ ಯಾವುದು ಕೂಡ ನಡೆಯುವುದಿಲ್ಲ. ಆ ಮಹಾದೇವಿಯು ಸಂಕಲ್ಪ ಮಾಡುವುದು ಸಂಕಲ್ಪ ಮಾತ್ರ ಸಿದ್ಧತೆ ಅಂತ. ಅವಳು ಸಂಕಲ್ಪ ಮಾಡಿದರೆ ಎಲ್ಲವೂ ಏನು ಆಗೋದಿಲ್ಲ ಹೇಳಿದ್ರು ಕೂಡ ಅವಳು ನಡೆಸಿಕೊಡ್ತಾಳೆ. ಅವಳಲ್ಲಿ ನಾವು ಶರಣಾಗತಿ ಆಗಬೇಕಷ್ಟೇ. ಆ ಶರಣಾಗತಿ ಆದಲ್ಲಿ ಅವಳು ನಡೆಸಿಕೊಂಡು ಇವತ್ತಿನವರೆಗೆ ಬಂದಿದ್ದಾಳೆ, ಮುಂದಕ್ಕೂ ನಡೆಸಿಕೊಂಡು ಬರ್ತಾಳೆ ಅಂತ ಹೇಳುವಂಥ ವಿಶ್ವಾಸ. ಆ ಮಂಗಳಾದೇವಿಯ ಪೂರ್ಣಾನುಭವದಿಂದ ಮುಂದಕ್ಕೆ ನಿಮ್ಮ ಏನೇನು ಸಂಕಲ್ಪಗಳುಂಟು ಅದನ್ನೆಲ್ಲ ನಡೆಸುವುದರೊಂದಿಗೆ ಇವತ್ತು ನಾವು ಮಾಡುವಂತಹ ಸೇವೆಯನ್ನು ಅವಳ ಭಂಡಾರಕ್ಕೆ ಅರ್ಪಿತ ಮಾಡಿಕೊಂಡು ಸೇರಿದಂತಹ ಭಕ್ತ ಜನರಿಗೆ ಬರಬಹುದಾದಂಥ ಯಾವುದೇ ಒಂದು ಕಷ್ಟಗಳಿದ್ದು ಎಲ್ಲ ಪರಿಹಾರ ಆಗಬೇಕು. ಈ ರಾಜ್ಯಕ್ಕೆಲ್ಲ ಸುಭಿಕ್ಷೆ, ಎಲ್ಲರಿಗೂ ಕ್ಷೇಮ, ಎಲ್ಲರಿಗೂ ಅಭ್ಯುದಯ, ಎಲ್ಲರಿಗೂ ನಿರಂತರವಾದಂಥ ಮಹಾದೇವಿಯ ಅನುಗ್ರಹದಿಂದ ಸರ್ವತೋಮುಖವಾದಂಥ ಅಭಿವೃದ್ಧಿಯನ್ನು ಅನುಭವಿಸಿ ಎಲ್ಲರಿಗೂ ಕ್ಷೇಮವನ್ನು ಅಭ್ಯುದಯವನ್ನು ಅನುಭವಿಸುವಂತಹ ಭಾರ ಹಿರಿಯರಿಂದ ಆರಾಧಿಸಿಕೊಂಡು ಬಂದಂಥ ಆ ಸರ್ವಮಂಗಳಿಗೆ ಸೇರಿದಂಥ ನಮೋ ದೇವ್ಯೇ ಮಹಾದೇವೇ ಶಿವಾಯೇ ಸತತಂ ನಮಃ. ವಿಜಯದಶಮಿ ವಿದ್ಯಾರಂಭ ಅಂತ ಇದೆ. ಮಕ್ಕಳಿಗೆ ವಿದ್ಯೆಯನ್ನು ಬಲಿಸುವಂಥ ಇದು ದಿವಸ, ವಿಶೇಷವಾದಂಥ ಪರ್ವಕಾಲ ದಿವಸ. ಈ ದಿವಸದಲ್ಲಿ ಸಾಧಾರಣ ವಿದ್ಯಾರಂಭ ಪೂಜೆಗಳು ಭಕ್ತಾದಿಗಳಿಂದ ಒಂದು 300-400 ವಿದ್ಯಾರಂಭ ಪೂಜೆ ನಡೆಯುತ್ತದೆ. ತನ್ಮಧ್ಯೆ ಭಕ್ತರ ಕಷ್ಟಗಳು ಪರಿಹಾರ, ಅವರವರ ರೋಗ ರುಜಿಗಳು, ಆಪತ್ತು, ಮೃತ್ಯುಭಯಗಳಿದ್ದರೆ ಎಲ್ಲವನ್ನ ಮಹಾತಾಯಿ ಪರಿಹಾರ ಮಾಡ್ತಾಳೆ ಎಂಬಂಥ ನಂಬಿಕೆ ಭಕ್ತಿಯಿಂದ ತುಲಾರೋಹಣ, ತುಲಾಭಾರ ಸೇವೆ ನಡೆಯುತ್ತದೆ. ಸಾಧಾರಣ ಒಂದು 10-15 ತುಲಾಭಾರ ಸೇವೆ ಇದೆ. ಈ ಎಲ್ಲ ಸೇವೆಗಳು ಪೂಜೆಗಳು ನಡೆದು ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ, ದೇವರು ರಥೋತ್ಸವಕ್ಕೆ ಹೊರಡ್ತಾರೆ. 1 ಗಂಟೆಗೆ ಸರಿಯಾಗಿ ರಥಾರೋಹಣ, ಆ ಬಳಿಕ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ. ಸಾಯಂಕಾಲ 6-30 ಗಂಟೆಗೆ ಅಂದರೆ 7 ಗಂಟೆ ಅಂದಾಜಿಗೆ ರಥ ಸವಾರಿ.
ಇದಕ್ಕೆ ಮಂಗಳೂರು ದಸರಾ ಅಂದರೆ ಮಂಗಳಾದೇವಿಯ ದಸರಾ ಅಂತಲೇ ನಾವು ಹೇಳ್ತೇವೆ. ಯಾಕೆಂದರೆ ಅಷ್ಟು ಇತಿಹಾಸಗಳಿದೆ. ಸಾಧಾರಣ 2,000-2,500 ವರ್ಷಗಳ ಹಿಂದಿನ ನಡೆದುಕೊಂಡು ಬಂದಂತಹ ಪದ್ಧತಿ. ಏಳು ಲೋಕ ಕಾಪುನಂಚಿ ದೇವೀರಮ್ಮ, ಏಳು ಜನ್ಮ ಯಾವ ಎಂಕ್ ಹಿರೆನ ಸೇವೆಗಮ್ಮ. ಏಳು ಲೋಕ ಕಾಪುನಂಚಿ ದೇವೀರಮ್ಮ, ಏಳು ಜನ್ಮ ಯಾವ ಎಂಕ್ ಹಿರೆನ ಸೇವೆಗಮ್ಮ. ಏಳೊಂಜಿ ಕೈಟಿಲ ಮೆರಪರಿಗೆ, ಏಳೊಂಜಿ ಕಡೆಟಿಲ ಉಲ್ಲರಿಗೆ. ಏಳೇಳು ಜನ್ಮದಲ ಪಾಪದ ಲೇಪನು ಕಳೆಪರಿಗೆ, ಏಳು ಲೋಕ ಕಾಪು ನಂಚಿ ದೇವೀರಮ್ಮ. ಏಳು ಜನ್ಮ ಯಾವ ಎಂಕ್ ಹಿರೆನ ಸೇವೆಗಮ್ಮ. ಈ ಮಂಗಳೂರು ದಸರಾಕ್ಕೆ, ಮಂಗಳಾದೇವಿ ರಥೋತ್ಸವಕ್ಕೆ ಮಂಗಳೂರು ಪೌಂಜಿ ಅಂತ, ಮಂಗಳಾದೇವಿ ಪೌಂಜಿ ಎಂಬಂಥ ಒಂದು ರೂಢಿಯ ಭಾಷೆ ಇದೆ. ಯಾಕೆ ಅಂತ ಹೇಳಿದರೆ, ಹಿಂದೆ ಸಾಧಾರಣ ಒಂದು 500 ವರ್ಷ ಹಿಂದೆ ಏನೋ ಬ್ರಿಟಿಷರ ಕಾಲದಲ್ಲಿ ಯುದ್ಧಕ್ಕೆ ಹೋಗುವಾಗ ಯುದ್ಧದ ಆ ಉಡುಗೆ ತೊಡುಗೆ ಅಂದರೆ ಅವರ ಅಲಂಕಾರಗಳನ್ನೆಲ್ಲ ಮಾಡಿಕೊಂಡು ಆಯುಧಗಳನ್ನೆಲ್ಲ ಹಿಡಿಕೊಂಡು ದೇವರ ರಥದ ಮುಂದೆ ರಥ ಸವಾರಿಯಲ್ಲಿ ಸಾಗುತ್ತಾ ಇದ್ದರು. ರಥವು ಮಾರ್ನೆಮೆಗಟ್ಟೆಯವರೆಗೆ ರಥ ಸವಾರಿ ಸಾಗ್ತದೆ. ಅಲ್ಲಿಂದ ಹಿಂತಿರುಗಿ ದೇವರು ರಾಜಾಂಗಣಕ್ಕೆ ಬರುತ್ತಾರೆ. ಬರುವಾಗ ದಾರಿಯ ಮಧ್ಯದಲ್ಲಿ ಶಮಿ ವೃಕ್ಷ ಅಂತ ಇದೆ, ಶಮೀಕಟ್ಟೆ. ಅಲ್ಲಿ ಬನ್ನಿ ಮರ, ಶಮಿ ವೃಕ್ಷಕ್ಕೆ ಪೂಜೆ ಮಾಡುವಂಥ ವಿಶೇಷ ಪರ್ವಕಾಲ ದಿವಸ ಅಲ್ಲಿ ಪೂಜೆಯನ್ನು ಮಾಡಿಕೊಂಡು ರಥ ಸವಾರಿ ಹಿಂದೆ ಬರುತ್ತದೆ. ಈ ಸೈನಿಕರು ರಥದ ಮುಂಭಾಗ ಬರುವುದಕ್ಕೋಸ್ಕರವಾಗಿ ಹಿಂದೆ ಮಂಗಳಾದೇವಿ ಪೌಂಜಿ ಎಂಬಂಥ ಒಂದು ಆಡು ಭಾಷೆ, ರೂಢಿಯ ಭಾಷೆಯನ್ನು ಹೇಳಿದ್ದಾರೆ. ಆದ್ದರಿಂದ ಮಂಗಳಾದೇವಿ ರಥೋತ್ಸವ, ಈ ಉತ್ಸವ ಎಲ್ಲವೂ ನಡೆದು ಸಮಾಪ್ತಿಯಾಗ್ತದೆ. ಮರುದಿವಸ ದೇವರ ಮಧ್ಯಾಹ್ನ ಪೂಜೆ, ರಾತ್ರಿಗೆ ದೇವರ ಅವಭೃತ ಸ್ನಾನಕ್ಕೆ ಹೊರಡ್ತಾರೆ. ಉತ್ಸವಾದಿಗಳೆಲ್ಲ ನಡೆದು ದೇವಳದ ಮಂಗಳೂರಿನ ಪರಿಸರ ಹೊಯ್ಗೆ ಬಜಾರ್, ನೇತ್ರಾವತಿ, ಬಲ್ಗುಣಿ, ಉಪ್ಪಿನಕೊಟ್ಟೆ ಅಲ್ಲಿ ಅವಭೃತ ಸ್ನಾನ ಎಲ್ಲ ನಡೀತದೆ. ಆ ಬಳಿಕ ದೇವಸ್ಥಾನ ರಾಜಾಂಗಣಕ್ಕೆ ಬಂದು ದರ್ಶನ ಬಲಿಯಾಗಿ ಪ್ರಸಾದ ಎಲ್ಲಾಗಿ ಉತ್ಸವವು ಸಮಾಪ್ತಿಯಾಗುತ್ತದೆ. ಹೀಗೆ ಶರನ್ನವರಾತ್ರಿ ಮಹೋತ್ಸವಗಳು ನಡೆಯುತ್ತಾ ಇದೆ. ಸೇರಿ ಚಿಂತೆ ನಂತೆ ದೂರ ಬಿಡ್ದು ಕುಡ್ಲಾದ ಮಲ್ಲ ಜಾತ್ರೆಗೆ ಬಲೆ. ಅಣ್ಣನ ತುಲು ಪೂರ ಪಿದಡೆಯರ ಸನ್ನಿಧಿ ಸೇದು ಅರೇನು ಸುಗಿತು. ಸೆಪ್ಟೆಂಬರ್ 30ರಂದು ಶ್ರೀ ಲಲಿತಾ ಪಂಚಮಿ, ಅಕ್ಟೋಬರ್ 5ರ ಬುಧವಾರ ರಥೋತ್ಸವ, ಅಕ್ಟೋಬರ್ 6ರ ಗುರುವಾರ ಅವಭೃತ ಮಂಗಳ ಸ್ನಾನ ನಡೆಯಲಿದೆ. ಶ್ರೀ ಕ್ಷೇತ್ರದಲ್ಲಿ 9 ದಿನಗಳ ಕಾಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತದೆ.
ಈ ಮಧ್ಯದಲ್ಲಿ ಭಕ್ತಾದಿಗಳಿಂದ ವಿಶೇಷವಾಗಿ ಚಂಡಿಕಾ ಯಾಗ, ಹೋಮಾದಿಗಳು, ಪೂಜಾದಿಗಳು ಎಲ್ಲವೂ ನಡೆಯುತ್ತದೆ. ತನ್ಮಧ್ಯೆ ದೇವಸ್ಥಾನ ಒಂದು ಭಾಗದಲ್ಲಿ ಸಾಯಂಕಾಲದ ಹೊತ್ತಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವು ನಡೆಯುತ್ತದೆ. ಇನ್ನು ಮಂಗಳಾದೇವಿಯಲ್ಲಿ ವಿಶೇಷ ಸೇವೆ ಅಂದರೆ ಸ್ವಯಂವರ ಪಾರ್ವತಿ ಪೂಜೆ. ಮದುವೆ ಆಗದಂಥ ಕನ್ಯೆಗೆ ಶೀಘ್ರದಲ್ಲಿ ವರಪ್ರಾಪ್ತಿಯಾಗುತ್ತದೆ. ಆ ಸೇವೆಯನ್ನು ಮಾಡಿ ಪೂಜೆಯನ್ನು ಮಾಡಿಸಿ ಪ್ರಸಾದವನ್ನು ಪಡ್ಕೊಂಡು 21 ದಿವಸ ಆ ಪ್ರಸಾದವನ್ನು ಹಾಕ್ಕೊಂಡಲ್ಲಿಗೆ ಅವರ ಮನಸ್ಸಿನ ಸಂಕಲ್ಪ ಇಷ್ಟಾತು ನೆರವೇರುತ್ತದೆ. ಇದು ವಿಶೇಷವಾದಂಥ ಒಂದು ಸೇವೆ. ಅದು ಅಲ್ಲದೆ ಮಂಗಳೂರು ದಸರಾ ಅಂದರೆ ಮಂಗಳಾದೇವಿಯ ದಸರಾ ಮಹೋತ್ಸವ ಎಂಬುದಾಗಿ ಹೇಳುವುದಕ್ಕೆ ಒಂದು ರೀತಿಯ ನಾವು ಸಂತೋಷವನ್ನು ಪಡುತ್ತೇವೆ. ಇರೆಗಿ ಭೂಮಿಯ ತೊಟ್ಟಿಲಿಗೆ ಜನಮಾನಿಲೆಯಿರೆ ಜೋಕುಲುಗೆ, ಇರೆಗಿ ಭೂಮಿಯ ತೊಟ್ಟಿಲಿಗೆ ಜನಮಾನಿಲೆಯಿರೆ ಜೋಕುಲುಗೆ, ಪಾಪನು ಈರೆ ಕಳೆಪರ್ಗೆ ಓಂ ಶಕ್ತಿ ಈರೆ ದುರ್ಗೆ, ಪಾಪನು ಈರೆ ಕಳೆಪರ್ಗೆ ಓಂ ಶಕ್ತಿ ಈರೆ ದುರ್ಗೆ, ಕಣ್ಣುಲೆಗಾರೆಪ್ಪೆ ರಕ್ಷಣೆ ಕೊರ್ಪಿನಂಚ ಅಪ್ಪೆ, കണ്ണുലെകാരെപ്പേ രക്ഷണെ കൊർപ്പിനഞ്ച അപ്പേ, കാപ്പോടു നിത്യലയിര് ഗതിയെങ്ക് ഉള്ളെരയേര്. ಅಮ್ಮ ಕೋಟಿ ಸೊಲುಮೆ ಎರೆಗು ಸಿರಿದೇವಿ ಮಂಗಳಾಂಬೆ, ಕೋಟಿ ಸೊಲುಮೆ ಇರೆಗು ಸಿರಿದೇವಿ ಮಂಗಳಾಂಬೆ, ಕೋಟಿ ಸೂರ್ಯ ಪ್ರಭೆ ಇರೆಗು ದಯದೀವಡು ಜಗದಾಂಬೆ, ಕೋಟಿ ಸೂರ್ಯ ಪ್ರಭೆ ಇರೆಗು ದಯದೀವಡು ಜಗದಾಂಬೆ. ಏಳು ಲೋಕದ ದೇವಿ ಮೂಜಿ ಮೂರ್ತಿಲ ದೇವಿ ಅಮ್ಮ ದೇವರ ದೇವಿ, ಲೀಲೆನು ತೋಜಾದು ಸೂರ್ಯನ ಕಾಂತಿಡು ಭೂಲೋಕೋಡು ನಿಕ್ಕು ನಿಲಯಾದು ಗುಂತಿನ ಸಿರಿ ಮಂಗಳಾಂಬೆನ ಪಾದುಗು ಎರೆಗುದು ನಮೋ ಪಲ್ಲೆಪ್ಪ. ಆತ್ಮೇರೆ, ನಮ್ಮ ಟಿವಿಯ ವೀಕ್ಷಕರಿಗೆಲ್ಲ ಈ ನವರಾತ್ರಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ನೀಡಲೆಂದು ಪ್ರೀತಿಯಿಂದ ಹಾರೈಸ್ತಾ ಇದ್ದೇನೆ. ನಮಸ್ಕಾರ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಭೀಮಾ ಜ್ಯುವೆಲರ್ಸ್, ನಂಬರ್ 110B, ಮಾರುತಿ ವೀತಿಕಾ, ಚಿತ್ರರಂಜನ್ ಸರ್ಕಲ್, ಉಡುಪಿ. ಷರತ್ತುಗಳು ಮತ್ತು ನಿಬಂಧನೆಗಳು ಅನ್ವಯ. ಪ್ರಾಯೋಜಕರು Ideal Ice Cream, Milky Way to your heart. ಸಹ ಪ್ರಾಯೋಜಕರು ಡಬಲ್ ಆನೆ ಬ್ರ್ಯಾಂಡ್ ರೈಸ್ ಅನ್ನು ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಇಂದೇ ಕೇಳಿ ಪಡೆಯಿರಿ. ಎಸ್ಸಿಡಿಸಿಸಿ ಬ್ಯಾಂಕ್, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು. ಟಿಟಿ ಸ್ಪೆಷಲ್ ಚಹಾ, ಉತ್ತರ ಕರ್ನಾಟಕದ ಖಡಕ್ ಚಹಾ, ಪ್ರತಿ ಗುಟುಕಿನಲ್ಲೂ ರಸಸ್ವಾದ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ.